ವಿಶ್ವಗುರು ಕರೆದದ್ದು ಯಾಕೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಭಾರತವನ್ನು ವಿಶ್ವಗುರು ಅಂತ ಕರೆದಂತ ಉದ್ದೇಶವೇ ಅತ್ಯಂತ ಒಳ್ಳೆಯ ಕೌಟುಂಬಿಕ ವ್ಯವಸ್ಥೆ ಇರುವಂತ ದೇಶ ಇದ್ರೆ ಅದು ನಮ್ಮ ಪುಣ್ಯ ಭೂಮಿ ಭಾರತ. ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಎಂಬ ಸ್ಥಾನದಲ್ಲಿಟ್ಟು ಫ್ಯಾಮಿಲಿ ಸಿಸ್ಟಮ್. ಇವತ್ತು ಫ್ಯಾಮಿಲಿ ಸಿಸ್ಟಮ್ ಅಪಾಯದಲ್ಲಿದೆ. ಮನೆಯೊಳಗೆ ಮಾನವೀಯ ಸಂಬಂಧಗಳು ದೂರ ಆಗ್ತಾ ಇದೆ. ಮೊದಲು ವಿಶ್ವಾಸ ಎಷ್ಟಿತ್ತು ಅಂತ ಹೇಳಿದ್ರೆ ಬಾಗಿಲೇ ಇರಲಿಲ್ಲ, ಆಮೇಲೆ ವಿಶ್ವಾಸ ಕಡಿಮೆ ಆಗಿ ಬಾಗಿಲು ಬಂತು, ಆಮೇಲೆ ವಿಶ್ವಾಸ ಕಡಿಮೆ ಆಗಿ ಲಾಕ್ ಬಂತು, ಆಮೇಲೆ ವಿಶ್ವಾಸ ಕಡಿಮೆ ಆಗಿ ಹೊರಗೆ ಸಿಸಿ ಕ್ಯಾಮರಾ ಬಂತು, ಈಗ ಮತ್ತೂ ಕಡಿಮೆ ಆಗಿ ಒಳಗೆ ಸಿಸಿ ಕ್ಯಾಮರಾ. ಮೊನ್ನೆ ಒಂದು ವಾಟ್ಸ್ಆಪ್ ಅಲ್ಲಿ ಬಂತು, ಮಗಳ ತಲೆಗೆ ಸಿಸಿ ಕ್ಯಾಮರಾ ಸಿಕ್ಕಿಸಿದ ಅಪ್ಪ. ಇನ್ನು ನಮಿಗೂ ಕೂಡ ವೈರಿಂಗ್ ಮಾಡುವ ಪರಿಸ್ಥಿತಿ ಬರ್ತದೆ. ಹೀಗಿದ್ರೆ ಮುಂದೆ ಹೇಗೆ ಜೀವನ? ಅದಕ್ಕಾಗಿ ಹೇಳ್ತಾ ಇರೋದು ವಿದ್ಯಾರ್ಥಿಗಳು. ಅದಕ್ಕೆ ನೋಡಿ, ನಾವು ಚಿಕ್ಕದಿರುವಾಗ 6 ವರ್ಷದವರೆಗೆ ಏನಾದರೂ ತಲೆಬಿಸಿತ್ತ, ನಮ್ಮ ಅಪ್ಪ ಅಮ್ಮ ಹೇಳಿದ್ದೆಂಥದ್ದು, ನಿಮ್ಮ ಅಪ್ಪ ಅಮ್ಮ ಅಲ್ಲ, ನಮ್ಮ ಅಪ್ಪ ಅಮ್ಮ. ನೀವೆಲ್ಲ LKG UKG ಹೋಗಿರ್ಬೋದು. 6 ವರ್ಷದ ನಂತರ ಏನೂ ಇಲ್ಲ. 6 ವರ್ಷದವರೆಗೆ ತರಕಾರಿ ಕೊಯ್ಲಿಕ್ಕೆ ಹೋಗು, ತೋಟಕ್ಕೆ ಹೋಗು, ಗದ್ದೆಗೆ ಹೋಗು, ಅದು ಹೋಗು, ಇದು ಹೋಗು, ಮತ್ತೊಂದು ಹೋಗು, ಬೊಗ್ಗಿಗೆ ಊಟ ಹಾಕೊಳ್ಳದೆ ಮಗ್ಗಿಗಾಳಿ ಅಂತ ಹೇಳಿಲ್ಲ. 6 ವರ್ಷದ ನಂತರ ಶಾಲೆಗೆ ಸೇರಿಸುವಾಗ ಒಂದು ಹೊರೆ ಕಾಣಿಕೆ ಕೊಂಡೋದಾಗಿ ಬುಡ್ಕೊಂಡೋಗಿ ಹಾಕುದು ಬರುದು. ಆಗ ನಮ್ಗೆ ಪ್ರಕೃತಿಯಲ್ಲಿ ಎಂತ ಎಲ್ಲ ಇತ್ತು ಅಂತ ಕ್ಲೀನ್ ಗೊತ್ತಾಗ್ತಿತ್ತು. ಇವತ್ತು ಚೇರಂಟೆ, ಕುರ್ವಾಯಿ, ಮೊಂಟೆ ಅನ್ನು ಗೂಗಲ್ ಅಲ್ಲಿ ಕೇಳುದು ಮಕ್ಕಳು. ಹಲೋ ಗೂಗಲ್, ವಾಟ್ ಇಸ್ ಮೊಂಟೆ ಅಂತ. ಅದು ಕರೆಕ್ಟ್ ಕೇಳಿದ್ರೆ ಮೊಂಟೆ ತೋರಿಸ್ತದೆ, ಇಲ್ಲಾಂದ್ರೆ ಒಂಟೆ ತೋರಿಸ್ತದೆ, ಇಲ್ಲಾಂದ್ರೆ ಸೊಂಟೆ ತೋರಿಸ್ತದೆ. ಅದನ್ನೇ ನಂಬುವ ಪರಿಸ್ಥಿತಿಯಲ್ಲಿದ್ದೇವೆ. ತಂತ್ರಜ್ಞಾನದ ಒಳಗೆ ಹೋಗಿ 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 ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ. ಮತ್ತೆ ನಮ್ಮ ದೇವರು ಬಂದು ರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಆಗುದಿಲ್ಲ. ಆನ್ಲೈನ್ ಕ್ಲಾಸ್ ಇರುವಾಗ ಒಂದು ಮನೆಯಲ್ಲಿ ಹುಡುಗಿ ನಿಂತದ್ದು ಹೀಗೆ ಬಾಕಿ. 10 ನಿಮಿಷ ಕಳೆದು ಮನೆಯವರು ಹೋಗಿ ನೋಡುವಾಗ ಏನು ಕಡಪು ದೋಷ ಇರ್ಬೋದು ಅಂತ ಅಲ್ಗಾಡಿಸಿ ನೋಡುವಾಗ ಆನ್ಲೈನ್ ಅಲ್ಲಿ ಭರತನಾಟ್ಯ ಕ್ಲಾಸ್ ಶುರುವಾಗಿದೆ. ಟೀಚರ್ ನಿಂತ ಕೂಡಲೇ ನೆಟ್ವರ್ಕ್ ಹೋಗಿದೆ. ಕಾಲು ಕೆಳಗಾಕ್ಲಿಕ್ಕೆ ಟೀಚರೇ ಬರಬೇಕು. ಇವತ್ತಿನ ನಮ್ಮ ತಂತ್ರಜ್ಞಾನದ ಒಳಗೆ ಹೋಗಿ ಪ್ರಾಕೃತಿಕ ನಾಲೆಜ್ ಅನ್ನು ಕಂಪ್ಲೀಟ್. ಮೊನ್ನೆ ಒಬ್ಬನಿಗೆ CET-ಯಲ್ಲಿ ರ್ಯಾಂಕ್ ಬಂದಿತ್ತು. ವಿಷಯ ನೋಡಿ, ನಾಲೆಜಿಗೂ ಇದಕ್ಕೂ ಸಂಬಂಧ ಬೇಕು ಅಂತ. CET-ಯಲ್ಲಿ ರ್ಯಾಂಕ್ ಬಂದಿದ್ದ ಹುಡುಗ ಮನೆಯಲ್ಲಿ ಅವನ ರ್ಯಾಂಕ್ ಬಂದದ್ದಕ್ಕೆ ಸತ್ಯನಾರಾಯಣ ಪೂಜೆ ಹರಕೆ ಹೇಳಿದ್ರು. ಪೂಜೆಗೆ ಬರ್ಬೇಕಲ್ಲ ಅವ ಕೂತ್ಕೊಳ್ಳಿಕ್ಕೆ. ಬಂದ ಅರ್ಚಕರು ಹೇಳಿದ್ರು ಮಾವಿನ ತುದಿತ ಅಂತ ಕಲಶಕ್ಕಿಡ್ಲಿಕ್ಕೆ. ಸೀದಾ ಆಕ್ಟಿವ್ ಸ್ಟಾರ್ಟ್ ಮಾಡಿ ಹೋದದ್ದು 3 kg ಮಾವಿನ ಹಣ್ಣು ತಂದದ್ದು. ಅದರ ಎಲ್ಲ ತುದಿ ಕಟ್ಟು ಮಾಡಿ ಟೋಪಲ್ಲಿ ಹಾಕಿ ಕೊಂಡೋಗಿ ಅರ್ಚಕರಿಗೆ ಕೊಟ್ಟ. ಕಲಶಕ್ಕಿಡುವ ಮಾವಿನ ತುದಿ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಎಷ್ಟು ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೇವೆ ನೋಡಿ. ಅವನಲ್ಲಿ ಹಲಸಿನ ತುದಿ ತರಲಿಕ್ಕೆ ಹೇಳ್ತಿದ್ರೆ ಮರಕ್ಕೆ ಹತ್ತಿ ಸಾಯುವುದಿಲ್ಲ ಅವತ್ತು. ಅದಕ್ಕೆ ಹೇಳಿದ್ದು ನಮ್ಮಲ್ಲಿ ಪ್ರಾಕ್ಟಿಕಲ್, ನಮ್ಮ ಜೀವನದ ಸತ್ಯ ಮುಖವಾಡ ಹಾಕೊಂಡು ನಾವೆಲ್ಲ ಮಾತಾಡುದು 4 ಜನ ಏನು ಹೇಳ್ಯಾರು, 4 ಜನ ಏನು ಹೇಳ್ಯಾರು, ಆ 4 ಜನ ಯಾರು ಅಂತ. ನಮಗೆ ಬೇಕಾಗಿ ನಮ್ಮ ಇದಕ್ಕೆ ಸರಿಯಾಗಿ ನಾವು ಬದುಕಬೇಕು. ಆಗಿವತ್ತು ಸಾಮರಸ್ಯ ತುಂಬಾ ಇದಾಗ್ತಾ ಇದೆ. ಮೊನ್ನೆಲ್ಲ ಬಂತಲ್ಲ ಎಂಥದ್ದು, ಬೆಳಿಗ್ಗೆ ಮದುವೆ ಅಂತೆ, ಮಧ್ಯಾಹ್ನ ಜಗಳ ಅಂತೆ, ಸಂಜೆ ಡೈವರ್ಸ್ ಅಂತೆ. ನಾವು 500 ರೂಪಾಯಿ ಕವರ್ನಲ್ಲಿ ಸುಮ್ಮನೆ ಅಲ್ವಾ ಹಾಕಿಡು. ಸಂಜೆ ಹೋಗಿ ಕವರ್ ತಗೊಂಡು ಬರ್ಬೇಕು. ಅದರ 500 ರೂಪಾಯಿದು ಕೋಳಿ ಕೊಂಡೋದ್ರೆ 4 ದಿವಸಕ್ಕೆ ಸಾಕಾಗ್ತದೆ. ಇವರ ಮದುವೆ ಸಂಜೆಗೆ ಮುರಿದು ಹೋಗ್ತದೆ. ಅದಕ್ಕೆ ಇವತ್ತು ಮಕ್ಕಳಿಗೆ ಬೇಕಾದ್ದು ನಾಲೆಜ್, ಜೀವನ ಹೋಗುವಂತ ಶಿಕ್ಷಣ ಬೇಕಾದ್ದು ವಿದ್ಯಾರ್ಥಿಗಳು. ಅದಕ್ಕೆ ನೋಡಿ, ನಾವು ಚಿಕ್ಕದಿರುವಾಗ 6 ವರ್ಷದವರೆಗೆ, ಈಗ 3.5 ವರ್ಷದಲ್ಲೇ ಸುಳ್ಳು ಹೇಳುದು. ಜಾನಿ ಜಾನಿ, ಎಸ್ ಪಾಪ. ಈಟಿಂಗ್ ಶುಗರ್, ನೋ ಪಾಪ. ಟೆಲ್ಲಿಂಗ್ ಲೈಸ್, ನೋ ಪಾಪ. ಓಪನ್ ಯುವರ್ ಮೌತ್, ಹೇ ಹೇ. ಬಾಯಲ್ಲಿ ಸಕ್ಕರೆ ಉಂಟು. ನಾವು ಚಿಕ್ಕದಿರುವಾಗ 1ನೇ ಕ್ಲಾಸಲ್ಲಿ ಪ್ರಾಯ ನೋಡ್ಲಿಕ್ಕೆ ಗೊತ್ತಿಲ್ಲದೆ ಬಲದ ಕೈಯನ್ನು ಹೀಗೆ ಮಾಡಿ ಇಲ್ಲಿ ತಾಕಿದ್ರೆ 6 ವರ್ಷ ಆಯ್ತು. 1ನೇ ಕ್ಲಾಸಲ್ಲಿ ಕೂತ್ಕ, 1ನೇ ಪಾಠ ಅಗಸ ಮಾಡಿದ್ದನ್ನು ಒಗಿಲಿಕ್ಕೆ ಬಂದದ್ದು ನೀನು. ಆಟ, ಇಲ್ಲಿ ಆಟ ಆಡಬೇಡ, ಇಲ್ಲಿ ಪಂಚಲಿಂಗೇಶನನ್ನು ನೆನೆದು ಮಾಲಿಂಗೇಶನನ್ನು ನೆನೆದು ಊಟ ಮಾಡು, ಉದ್ಧಾರ ಆಗ್ತದೆ. ಆಗ ನಮಗೆ ತುಂಬಾ ಪೆಟ್ಟಿತ್ತು. ಈಗ ಪೆಟ್ಟು ಕಮ್ಮಿ ಅಲ್ಲ, ಶಾಲೆಯಲ್ಲಿ ಪೆಟ್ಟು ಕಮ್ಮಿ. ಈಗ ಅಲಕ್ಕ ಪೆಟ್ಟು ಕಮ್ಮಿ. ಪೆಟ್ಟು ಕೊಡ್ಲಿಕ್ಕಿಲ್ಲ ಶಾಲೆಯಲ್ಲಿ, ಪೆಟ್ಟು ಕೊಡಬಾರದು ಅಂತ ಉಂಟು. ಈಗ ಪೆಟ್ಟಿನ ಬದಲಿಗೆ ಮೊಟ್ಟೆ ಉಂಟು, ಚಿಕ್ಕಿ ಉಂಟು, ಮತ್ತೆ ಇದುಂಟು, ಎಂಥದ್ದು, ಹಾಲುಂಟು, ಚಪ್ಪಲುಂಟು, ಯೂನಿಫಾರ್ಮ್ ಉಂಟು, ಪುಸ್ತಕ ಉಂಟು. ವರ್ಷಕ್ಕೆ 2 ಸರ್ತಿ ಹೊಟ್ಟೆಯ ಹುಳ ಹೊರಗೆ ಹಾಕುದು ಗೌರ್ಮೆಂಟಿಗೆ. ನಾವು ಶನಿವಾರ ಮಧ್ಯಾಹ್ನ ಮೇಲೆ ಹುಳದ ಮಾತ್ರೆ ಕೊಡ್ತೇವೆ, ಆದಿತ್ಯವಾರ ಹೋಗುವ ಹುಳ ಅದು ಗೌರ್ಮೆಂಟಿಗೆ. ಹಾಗಾಗಿ
ನಮಗೆ ಪೆಟ್ಟಿಲ್ಲ, ನಾವು ಪೆಟ್ಟಲ್ಲಿ ಹೆದರಿ ಮೊದಲು ಕಾಡಲ್ಲಿ ಕೂತ್ಕೊಳ್ತಾ ಇದ್ದೆವು. ಈಗ ಪೆಟ್ಟಿಲ್ಲ, ಕರೆಕ್ಟ್ ಶಾಲೆಗೆ ಮಕ್ಕಳು ಹೋಗ್ತಾರೆ. ಈಗದ ಅಪ್ಪ ಅಮ್ಮನಿಗೆ ತಲೆಬಿಸಿ ಯಾವಾಗ? ಪ್ರೈಮರಿಯಲ್ಲಿ ಇರುವಾಗಲ್ಲ, ಕಾಲೇಜಿಗೆ ಬಂದ ಕೂಡ್ಲೆ ಬೈಕ್ ಸಹಿತ 2 ಜೋಡಿ ಗುಡ್ಡೆಯಲ್ಲಿ ಬತ್ತೆ. ಬೈಕ್ ಗುಡ್ಡೆಗೆ ಹೋಗುವಷ್ಟು ಮಾರ್ಗ ಸರಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ನಮ್ಗೆ. ಬೈಕ್ ಮತ್ತು ಬ್ಯಾಗ್ ಬಿಟ್ಟು ಬರಾರಿ. ಹಾಗಾದ್ರೆ ನಮಗೆ ಗುಡ್ಡೆ ಯಾವುದು ಗೊತ್ತಾಗ್ತಾ ಇಲ್ಲ, ಕಾಲೇಜ್ ಯಾವುದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, 1,500 ಮೀಟರ್ನ ರೇಸ್ ಬಿಡಿ ಮಕ್ಕಳೇ. ಬೇಗ ಬೇಗ ಕಲಿಬೇಕು, ಬೇಗ ಬೇಗ ಮಾರ್ಕ್ ತೆಗಿಬೇಕು, ಬೇಗ ಬೇಗ ಕೆಲಸ ಸಿಗ್ಬೇಕು, ಬೇಗ ಬೇಗ ಮದುವೆ ಆಗ್ಬೇಕು, ಬೇಗ ಬೇಗ ಡೈವರ್ಸ್ ಆಗ್ಬೇಕು, ಬೇಗ ಬೇಗ ಸಾಯ್ಬೇಕು. ಬಿಡಿ ಲಿಂಬೆ ಚಮಚ ಓಟವನ್ನು ಶುರು ಮಾಡಿ. ಬಾಯಲ್ಲಿ ಚಮಚ ಇಟ್ಕೊಳ್ಳಿ, ತುದಿಯಲ್ಲಿ ಲಿಂಬೆ ಇಟ್ಕೊಳ್ಳಿ. ಚಮಚ ಅಂತ ಹೇಳಿದ್ರೆ ನಿಮ್ಮ ಜೀವನದ ದಾರಿ, ಲಿಂಬೆ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ. ಅಪ್ಪ ಅಮ್ಮನ ಮರ್ಯಾದೆ ಕೆಳಗೆ ಬೀಳದ ಹಾಗೆ ನಿಮ್ಮ ಜೀವನವನ್ನು ತೆಗೆದುಕೊಳ್ಳುವಂತ ಲಿಂಬೆ ಚಮಚ ಓಟದ ಮೂಲಕ ಬದುಕಿದ್ರೆ ಮಾತ್ರ ನಮ್ಮ ಜೀವನ ಸಕ್ಸಸ್ ಆಗ್ತದೆ ಹೊರತು ನಮ್ಮನ್ನು, ನಮ್ಮ ಮಾರ್ಕನ್ನು ಯಾರ್ಯಾರ ಮಾರ್ಕಿನೊಟ್ಟಿಗೆ ಕಂಪೇರ್ ಮಾಡಿ ದಯಮಾಡಿ ಇಡಬೇಡಿ. ಅದಕ್ಕೆ ಇವತ್ತು ಫ್ಯಾಮಿಲಿ ಡಿಸ್ಪ್ಯೂಟ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಫ್ಯಾಮಿಲಿಯಲ್ಲಿ ನಾವು ಗಟ್ಟಿ ಆಗಬೇಕು ವಿದ್ಯಾರ್ಥಿಗಳೇ. ಮಾರ್ಕ್ 4 ಕಡಿಮೆ ಆದ್ರೂ ತೊಂದರೆ ಇಲ್ಲ. ಇವತ್ತಿನ ಈ ವಿಷಯ ಏನು ಅಂತ ಹೇಳಿದ್ರೆ, ಒಂದು ಬಸ್ಸು ಸುಳ್ಯದಿಂದ ಪುತ್ತೂರಿಗೆ ಬರ್ಲಿಕ್ಕೆ 1.5 ಗಂಟೆ ಬೇಕಾದ್ರೆ ಪುತ್ತೂರಿನಿಂದ ಬಿಸಿ ರೋಡಿಗೆ ಹೋಗ್ಲಿಕ್ಕೆ ಎಷ್ಟೊತ್ತು ಬೇಕು ಅಂತ ಹೇಳಿದ್ರೆ ನಾವು ಕಂಡು ಹಿಡಿತೇವೆ. ಕಬಕದಲ್ಲಿ ಪಂಚರ್ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಜೀವನದಲ್ಲಿ ಬರ್ತಾ ಇರುವ ಕಷ್ಟವನ್ನು ಎದುರಿಸಲಿಕ್ಕೆ ನಮಗೆ ತಾಕತ್ತು ಬಂದ್ರೆ ಅದು ನಿಜವಾದಂತ ವಿದ್ಯೆ ಅಂತ. ಹಾಗಾಗಿ ಅದು ಬರುವ ಹಾಗೆ ಆಗ್ಬೇಕು. ಇವತ್ತು ಫ್ಯಾಮಿಲಿ ವ್ಯವಸ್ಥೆ ಎಷ್ಟು, ನಾವು ಒಂದು ಈ ತಂತ್ರಜ್ಞಾನದಿಂದ ಒಳಗೆ ಹೋಗಿ ಹೋಗಿ ಎಷ್ಟು ಆತ್ಮಹತ್ಯೆಗಳಾಗ್ತಾ ಇದೆ, ಎಷ್ಟು ಫ್ಯಾಮಿಲಿಗಳಾಗ್ತಾ ಇದೆ, ಹಾಳಾಗ್ತಾ ಇದೆ. ಮೊನ್ನೆ ಗಂಡ ಹೆಂಡತಿ ಮಗ ಡೈವೋರ್ಸಿಗೆ ಬಂದಂತೆ. ಜಡ್ಜ್ ಕರೆದು ಕೇಳಿದ್ರು, ಯಾಕೆ ನಿಮಗೆ ಡೈವೋರ್ಸ್ ಯಾಕೆ ಅಂತ. ಅಷ್ಟೊತ್ತಿಗೆ ಗಂಡ ಹೇಳಿದಂತೆ, ನಾವು ಹಲ್ಲುಜ್ಜದೆ 6 ತಿಂಗಳಾಯ್ತು ಅಂತ. ಹಲ್ಲುಜ್ಜದಕ್ಕೂ ಡೈವೋರ್ಸಿಗೆ ಏನು ಸಂಬಂಧ? ಅಲ್ಲಿ ನಮಗೆ ಬೆಳಿಗ್ಗೆ ಎದ್ದ ಕೂಡಲೇ ಜಗಳ ಶುರು ಆಗ್ತದೆ. ಯಾವ ವಿಷಯದಲ್ಲಿ ಜಗಳ? ಅದು ಗಂಡ ಹೇಳುದಂತೆ ಪೇಸ್ಟ್ ಅನ್ನು ಕೆಳಗಿಂದ ಒತ್ತಬೇಕು ಅಂತ, ಹೆಂಡತಿ ಹೇಳುದಂತೆ ಮಧ್ಯದಿಂದ ಒತ್ತಬೇಕು ಅಂತ, ಮಗ ಹೇಳುದಂತೆ ಮೇಲಿಂದ ಒತ್ತಬೇಕು. ಹಾಗೆ ಜಗಳ ಶುರು ಆಗ್ತದೆ. ಅದಕ್ಕೆ ಜಡ್ಜಿ ಹೇಳಿದಂತೆ, ಡೈವರ್ಸ್ ಬೇಡ, 3 ಪೇಸ್ಟ್ ಕೊಂಡೋಗಿ, ಮೇಲಿಂದ ಒತ್ತುವ ಮೇಲಿಂದಲೇ ಒತ್ತಲಿ, ಮಧ್ಯದಿಂದ ಒತ್ತುವ ಮಧ್ಯದಿಂದಲೇ ಒತ್ತಲಿ, ಕೆಳಗಿಂದ ಒತ್ತುವ ಕೆಳಗಿಂದಲೇ ಒತ್ತಲಿ. ಯಾಕಂದ್ರೆ ಮೇಲೆ ಮುಗಿಯುವಾಗ ಮಧ್ಯದಲ್ಲಿ ಒತ್ತದೆಲ್ಲ ಹೋಗ್ತಾನೆ, ಮೇಲೆ ಸಹ ಎಲ್ಲ ಮುಗಿಯುವಾಗ ಕೆಳಗಿಂದ ಒತ್ತಬೇಕು. ನಾವು ಒತ್ತುದರಲ್ಲಿ ಏನು ಕಡಿಮೆಯ? PG ಯಲ್ಲಿರುವ ಮಕ್ಕಳಲ್ಲೆಲ್ಲ ಕೇಳಿ, ಹಾಸ್ಟೆಲಲ್ಲಿ ಇರುವವರಿಗೆ ಒತ್ತುವಷ್ಟು ಒತ್ತಿ ಲಾಸ್ಟಿಗೆ ಚಪಾತಿ ಲಟನೆಗೆ ಹೀಗೆ ಮಾಡಿ ಕೊನೆಗೆ ಅದನ್ನು ಕೊಯ್ದು 5-5 ಜನ ಬ್ರಷ್ ಹಾಕಿ ಅದರ ಸಿಲ್ವರ್ ಇದು ಸಮೇತ ತೆಗೆದು ಹಲ್ಲುಜ್ಜುವವರಿದ್ದಾರೆ. 3 ಪೇಸ್ಟಲ್ಲಿ ಸಂಸಾರ ಸರಿಯಾಯಿತು. ಇವತ್ತು ಮನವನಾಳುವುದು ಹಠದ ಮಗುವನಾಳುವನ ಎದಿ, ಇನಿತಿನಿತು ಸವಿ ಉಣಿಸು ಸವಿಕತೆಗಳಿಂದ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿಂದ, ಇನಿತಿತ್ತು ಸಲಹಿನಿತ ಮಂಕುತಿಮ್ಮ. ಅದಕ್ಕೆ ನಾವು ಕನ್ನಡದಲ್ಲಿ ಒಳ್ಳೆಯ ಸಾಹಿತ್ಯ ಇದೆ, ಮನಸ್ಸು ಅರಳಿಸುವಂತ ಸಾಹಿತ್ಯ ಇದೆ. ಅದಕ್ಕೆ ಹಿರಿಯರಿಗೆ ಸಮಾಧಾನ ಸಿಗ್ಲಿಕ್ಕೆ ದೇಗುಲ, ಮಗುವಿಗೆ ಸಮಾಧಾನ ಸಿಗ್ಲಿಕ್ಕೆ ಜೋಗುಳ ಅಂತ ಹೇಳಿ. ನಾವೆಲ್ಲರೂ ಹುಟ್ಟಿದ ತಕ್ಷಣ ಫಸ್ಟಿಗೆ ಕೇಳಿದ್ದು ಶಬ್ದ, ಹೌದಲ್ವ? ನೋಡಿ, ಯಾರಿಗೂ ಯಾರ ಗುರುತವೂ ಸಿಗ್ಲಿಲ್ಲ. ಅದಕ್ಕೆ ನಾವು ಎಷ್ಟು ಒಳ್ಳೆ ಶಬ್ದ ಕೇಳ್ತೇವ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತಿರ್ಗಾನ ರಸಂಪಣಿ. ರಾಗದ ಸಂಗೀತ ಕೇಳಿ, ರೋಗದ್ದಲ್ಲ. ತಲೆಬಿಸಿ ಆಗುವಾಗ ಅಥವಾ ಪುರ್ಸೊತ್ತಿರುವಾಗ ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ಏನೇನೋ ಆಯ್ತದಲ್ಲ ಜುಮ್ ಜುಮಾಯ. ಸೇಮ್ ಡಯಲಾಗ್ ಹೋಗಿ ಡಾಕ್ಟರಲ್ಲಿ ಅವ್ರು ಹೇಳ್ತಾರೆ, ಇದು ಪೈಲ್ಸ್ ಅಂತ. ನಿಲ್ಲಿಕ್ಕೂ ಆಗುದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗುದಿಲ್ಲ, ಜುಮ್ ಜುಮ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಖಾರದ್ದು ತಿನ್ಬೇಡಿ, ಹರಳೆಣ್ಣೆ ಮುಟ್ಟಿಸಿ ಹೋಗಿ. ಅದಕ್ಕೆ ಸ್ವಲ್ಪ ನಾವು ಒಂದು ಗೊತ್ತಿರಬೇಕು. ನೀವು ಕೆಲವರು PGಯಲ್ಲಿದ್ದೀರಿ, ಕೆಲವರು ಮನೆಯಲ್ಲಿದ್ದೀರಿ, ಕೆಲವರು ಬಾಡಿಗೆ ಮನೆಯಲ್ಲಿದ್ದೀರಿ. ಬಾಡಿಗೆ ಮನೆಯಲ್ಲಿರುವಾಗ ಕಾಂಟ್ರಾಕ್ಟ್ ಮಾಡ್ತಾರೆ ಫಸ್ಟಿಗೆ, ನೋಡಿ ಟ್ಯಾಪ್ ಹೊಸ್ತಾಕಿದ್ದೇನೆ, ಹಾಳು ಮಾಡಬಾರ್ದು, ಪೇಂಟ್ ಎಬ್ಬಿಸಬಾರ್ದು, ಚಿಕ್ಕ ಮಕ್ಕಳಿದ್ದಾರೆ ಗೀಚಬಾರದು, ಅಲ್ಲಲ್ಲಿ ಮೊಳೆ ಹೊಡೆದು ಕ್ಯಾಲೆಂಡರ್ ನೇತಾಡಿಸಬಾರ್ದು, ಬಾಡಿಗೆಯಿಂದ ಎಬ್ಬಿಸ್ತೇನೆ ನಿಮ್ಮನ್ನು. ನಾವು ಸಹ ದೇವರ ಬಾಡಿಗೆ ಮನೆಗೆ ಬಂದಿದ್ದೇವೆ, ನಾವು ಸಹ ಮಹಾಲಿಂಗೇಶ್ವರ ಬಾಡಿಗೆ ಮನೆಯಲ್ಲೇ ಇದ್ದೇವೆ ಬಂಧುಗಳೇ. ನಾಡ್ದು ಬಾಡಿಗೆ ಕೊಡ್ಲಿಕ್ಕೆ ಹೋಗುವಾಗ ನಮ್ಮ ಫೇಸ್ಬುಕ್ ಫ್ರೆಂಡ್ ಬರುದಿಲ್ಲ, ನಮ್ಮ ಫ್ಯಾಮಿಲಿ ಬರುದಿಲ್ಲ, ನಮ್ಮ ರಾಜಕಾರಣಿಗಳು ಬರುದಿಲ್ಲ, ಯಾರು ಗಂಡ ಹೆಂಡತಿ ಯಾರು ಬರುದಿಲ್ಲ, ಒಬ್ಬರನ್ನೇ ದೇವರು ಬಾಡಿಗೆ ಕರೀತಾನೆ ಮೇಲೆ. ಆಗ ದೇವರು ಕೇಳುವ ರಿಪೋರ್ಟ್ ಯಾರ್ದು? ಚಿತ್ರಗುಪ್ತರ ರಿಪೋರ್ಟ್. ಚಿತ್ರಗುಪ್ತ ಶಬ್ದವನ್ನು ತಿರುಗಿಸಿ ಗುಪ್ತ ಚಿತ್ರ. ನಾವು ಮಾಡಿದ ಒಳ್ಳೆದು ಮತ್ತು ಕೆಟ್ಟದನ್ನು ಗುಪ್ತವಾಗಿ ಚಿತ್ರ ತೆಗೆದು ಅವರು ರಿಪೋರ್ಟ್ ಕೊಡುವಾಗ ದೇವರು ಹೇಳಬೇಕು, ನಿನಗೆ ಭಾರತದಂತಹ ಪುಣ್ಯ ಭೂಮಿಯಲ್ಲಿ, ಮಹಾಲಿಂಗೇಶ್ವರನಂತಹ ಸನ್ನಿಧಿಯಲ್ಲಿ ಒಳ್ಳೆಯ
ಬಾಡಿಗೆ ಮನೆ ಕೊಟ್ಟಿದ್ದೇನೆ, ಜನನಕ್ಕೆ ಕೊಟ್ಟಿದ್ದೇನೆ, ಒಳ್ಳೆ ಕೆಲಸ ಮಾಡಿದಿ, ಕಾಲೇಜಲ್ಲಿರುವಾಗೆಲ್ಲ ಚೆನ್ನಾಗಿ ಓದಿದಿ, ಸುಮ್ಮನೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತ ಹೇಳಿ ಮನೆಯವರಿಗೆ ದ್ರೋಹ ಮಾಡಲಿಲ್ಲ, ಫೇಸ್ಬುಕ್ನ ಹಿಂದೆ ಹೋಗಿ ಲಗಡಿ ಹೋಗ್ಲಿಲ್ಲ, ಯಾವ್ಯಾವರೊಟ್ಟಿಗೆ ಇನ್ಸ್ಟಾಗ್ರಾಮ್ನೊಟ್ಟಿಗೆ ಪರಿಚಯ ಆಗಿ ಹೋಗಿ ಕಾರ್ನಲ್ಲಿ ಹೋಗಿ ಸುತ್ತಾಡಿ ಬರಲಿಲ್ಲ. ನಿನ್ನ ಯೌವನವನ್ನು ಒಳ್ಳೆ ಉಪಯೋಗ ಮಾಡಿದಿ. ನಿನಗೆ ನೆಕ್ಸ್ಟ್ ಬಾಡಿಗೆ ಮನೆಯನ್ನು ಅದಕ್ಕಿಂತಲೂ ಒಳ್ಳೆ ಮನೆಯಲ್ಲಿ ಕೊಡ್ತೇನೆ ಅಂತ ಕೊಡಬೇಕಲ್ಲದೆ ನಿನ್ನ ಯೌವನವನ್ನು ಹಾಳು ಮಾಡಿದಿ. ನಿನ್ನ ವಿದ್ಯಾಭ್ಯಾಸದಲ್ಲಿ ಕೊಟ್ಟಂತ ಒಳ್ಳೆ ಸಂಸ್ಥೆ ಕೊಟ್ಟಿದ್ದೆ ನಿನಗೆ, ಅಲ್ಲೂ ನೀನು ಬೇಡದ್ದು ಮಾಡಿದಿ, ಜೀವನ ಹಾಳು ಮಾಡಿಕೊಂಡಿ, ಕಲಿಸ್ತೇನೆ ನಿನಗೆ ಅಂತ ಹೇಳಿ ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟುವಾಗಲೇ ಅಂಗವಿಕಲರ ಅಥವಾ ಸೊಮಾಲಿಯಾದಂತ ದೇಶದಲ್ಲಿಯ ಅಥವಾ ಗಾಜಾಪಟ್ಟಿಯಂತೆಯ ದೇಶದಲ್ಲಿಯ ಕ್ಷಣ ಕ್ಷಣಕ್ಕೆ ಬಾಂಬ್ ಬೀಳ್ತದ ಅಂತ ಮಕ್ಕಳನ್ನು ಹಿಡ್ಕೊಂಡು ಜೀವ ಭಯದಲ್ಲಿರುವಂತಹ ದೇಶದಲ್ಲಿ ಜನನಕ್ಕೆ ಕೊಟ್ಟ ಮೇಲೆ ನಾನು ಯಾವ ಜನ್ಮದಲ್ಲಿ ಮಾಡಿದ ಪಾಪ ಅಂತ ತಲೆಬಿಸಿ ಮಾಡುವುದಕ್ಕಿಂತ ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ, ನಾಡ್ದು ನಾವು ಬಾಡಿಗೆ ಕೊಡ್ಲಿಕ್ಕೆ ಹೋಗುವಾಗ ಒಬ್ಬರೇ ಹೋಗ್ಬೇಕಲ್ಲ. ಹಾಗೆ ಒಂದು ಒಳ್ಳೆಯ ಸಂದೇಶ ಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ.